ಕಂಬಳಕ್ಕೆ ಪೇಟ ನಿಷೇಧ ಹೇರಿದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಕೋರ್ಟ್ ತನಕ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿ ಜಯವನ್ನ ಗಳಿಸಿರುವಂತಹ ವಿಶ್ವವಿದ್ಯಾಲಯ ಅಂತವರು ಅಶೋಕ್ ರೈ ಅವರು ಅಂತ ಹೇಳಿಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತದೆ. ಆರು ವರ್ಷ 7 ವರ್ಷದ ಹಿಂದೆ ಕಂಬಳವನ್ನು ಬ್ಯಾನ್ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಪೇಟದವರು ಹೋರಾಟ ಮಾಡಿ ಹೈಕೋರ್ಟಿನಿಂದ ಕಂಬಳಕ್ಕೆ ತಡೆ ತರುವಂಥ ವ್ಯವಸ್ಥೆಯನ್ನು ಮಾಡಿದರು. ಅದರ ಮುಂದೆ ಇದ್ದಂಥ ಕಂಬಳ ಇರುವಂಥದ್ದು ಉಪ್ಪಿನಂಗಡಿಯ ಕಂಬಳ ಇತ್ತು. ಎಲ್ಲ ಕಂಬಳದ ಸಂಘಟಕರು ಬಂದು ನನ್ನ ಹತ್ರ ವಿಚಾರ ತಿಳಿಸಿದರು, ನಾವು ಕಂಬಳವನ್ನು ನಿಲ್ಲಿಸ್ತೇವೆ, ನೀವು ಉಪ್ಪಿನಂಗಡಿ ಕಂಬಳವನ್ನು ನಿಲ್ಲಿಸಬೇಕು ಅನ್ನೋ ವಿಚಾರವನ್ನು ನನ್ನ ಗಮನಕ್ಕೆ ತಂದರು. ಆಗ ನಾನು ಭಾಸ್ಕರ್ ಕೋಟ್ಯಾನರು ಅಧ್ಯಕ್ಷರಾಗಿದ್ದೆ. ನಾನು ಅವ್ರ ಹತ್ರ ಹೇಳಿದೆ, ನೀವೆಲ್ಲ ಕಂಬಳವನ್ನು ಮಾಡಿದ್ರಿ, ನಮಗೆ ರಾಷ್ಟ್ರೀಯ ಕೊಡುವಂಥದ್ದು 3 ಕಂಬಳ ಬಾಕಿ ಇರುವಂಥದ್ದು, ನಾವು ಕಂಬಳವನ್ನು ಮಾಡ್ತೇವೆ. ಅದಕ್ಕೆ ಹೇಳಿದ್ರು, ನಮ್ಮ ಮೇಲೆಲ್ಲ ಕೇಸ್ ಆಗ್ತದೆ, ನಾವು ಅದಕ್ಕೆ ಒಪ್ಪಿಗೆ ಇಲ್ಲ. ಕಂಬಳದ ಯಜಮಾನರುಗಳಿಗೂ ಕಂಬಳ ನಿರ್ವಹಣೆ ಮಾಡೋವರಿಗೂ ಒಂದು ಹಂತ ಸಾಕಾಗಿದೆ, ಇನ್ನು ಕಂಬಳವನ್ನು ನಿಲ್ಲಿಸುವ ಯೋಜನೆಯಲ್ಲಿ ಇದ್ದೇವೆ ಅನ್ನೋ ವಿಚಾರವನ್ನು ಹೇಳಿದರು. ನಾನು ಹೇಳಿದೆ, ನೀವು ಎಷ್ಟು ಜನ ಕಂಬಳದ ಕೋಣಗಳು ಬರ್ತವೆ ಅಷ್ಟು ಬರಲಿ, ನಾನು ಕಂಬಳ ಮಾಡ್ತೇನೆ, ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದೆ. ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ ಕೂಡಲೇ ನಮ್ಮ ಪರವಾಗಿ ಆದೇಶ ಆಯಿತು. ಆನಂತರ ಇಲ್ಲಿ ಮಂಗಳೂರಿನಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ದೊಡ್ಡ ರ್ಯಾಲಿಯನ್ನು ಮಾಡಿ ಕಂಬಳದ ಹೋರಾಟವನ್ನು ನಿರಂತರ ಮಾಡಿಕೊಂಡು ಬೇರೆ ಬೇರೆ ಅಧ್ಯಕ್ಷರು ಬರುವಾಗ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಮಾಡುವ ಮುಖಾಂತರ ದೇಶದಲ್ಲಿ ಕೂಡ ಅದು ರಾಷ್ಟ್ರಪತಿಯ ಅಂಕಿತ ಆಗಿ ಕಂಬಳ ಹೋದ ನಂತರ ಪೇಟದವರು ಸುಪ್ರೀಂ ಕೋರ್ಟಿನಲ್ಲಿ ಅದನ್ನು ಚಾಲೆಂಜ್ ಮಾಡಿದರು. ಅದು 5 ಬೆಂಚ್ ಜಡ್ಜಸ್ಸು ಸುಪ್ರೀಂ ಕೋರ್ಟ್ ಬೆಂಚಲ್ಲಿತ್ತು. ಆನಂತರ ಎಲ್ಲ ಸುಪ್ರೀಂ ಕೋರ್ಟಲ್ಲಿ ಬರುವಾಗ ಸುಗ್ರೀವಾಜ್ಞೆ ಆಗಿದೆ ಅಂತ ಯಾರೂ ಕಂಬಳದ ಈ ವಾದ ವಿವಾದದ ಬಗ್ಗೆ ಯಾರೂ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿಲ್ಲ. ಆದರೂ ನಾನು ಸ್ವಂತ ನೆಲೆಯಲ್ಲಿ ಇವಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಕಂಬಳ ಸಮಿತಿ ಕೂಡ ಅದರಲ್ಲಿ ಪಾರ್ಟಿ ಆಗಲಿಲ್ಲ. ನಾನು ಒಬ್ಬನೇ ನನ್ನ ಸ್ವಂತ ಖರ್ಚಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಅದನ್ನು ಬಿಡಲಿಲ್ಲ. ಸಾಲಿಸಿಟರ್ ಜನರಲ್ ಮತ್ತು ಅಡ್ವೊಕೇಟ್ ಜನರಲ್ ಯಾರಿದ್ದಾರೆ ಅವರಿಗೆ ಪೂರ್ತಿ ಒಂದು ಪಶುವೈದ್ಯಕೀಯ ಇಲಾಖೆಯಲ್ಲಿ ರಿಟೈರ್ಡ್ ಆದ ಒಬ್ಬ ಆಫೀಸರನ್ನು ಹಿಡ್ಕೊಂಡು ಇಲ್ಲಿ ಎಲ್ಲ ಅದಕ್ಕೆ ಟೆಕ್ನಿಕಲ್ ಮತ್ತು ಈ ಏನು ಪಶುವೈದ್ಯಕೀಯ ಇಲಾಖೆಯಿಂದ ಯಾವ ರೀತಿ ಮಾಹಿತಿಯನ್ನು ಸುಪ್ರೀಂ ಕೋರ್ಟಿಗೆ ಕೊಡಬೇಕು ಆ ಮಾಹಿತಿಯನ್ನೆಲ್ಲ ಕಳೆ ಹಾಕಿ ಇಲ್ಲಿಂದ ಸಂಜಯ್ ನೂಳಿ ಅನ್ನೋ ಅಡ್ವೊಕೇಟನ್ನು ಇಲ್ಲಿ ಡೆಲ್ಲಿಯಲ್ಲಿ ಅಪಾಯಿಂಟ್ ಮಾಡಿ ಅದನ್ನು ಹೋರಾಟ ಮಾಡಿ 5 ಬೆಂಚಸ್ ಜಡ್ಜ್ ನಮ್ಮ ಪರವಾಗಿ ಆದೇಶವನ್ನು ಸಿಕ್ಕಿದೆ. ಕಂಬಳ ಇಲ್ಲಿ ಮಾಡಬೇಕು ಕಾರಣ ಏನಂತ ಹೇಳಿದ್ರೆ, ನನಗೂ ಕೂಡ ಅದರ ಆಲೋಚನೆಗಳು ಇರಲಿಲ್ಲ. ನಾನು ವಿಧಾನಸಭೆಯಲ್ಲಿ ಪ್ರಪ್ರಥಮವಾಗಿ ಶಾಸಕನಾಗಿ ಹೋದ ನಂತರ 14 ದಿವಸದ ಕಲಾಪದಲ್ಲಿ 12 ಸಲ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದೆ. ಅದರಲ್ಲಿ ಒಂದು ವಿಷಯ ತುಳುವಿನ ಬಗ್ಗೆ ಮಾತಾಡಿದೆ. ತುಳುವನ್ನು ಹೆಚ್ಚುವರಿ ಭಾಷೆಯಾಗಿ ತಗೊಳ್ಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ಕಂಪೇರ್ ಮಾಡಿದರೆ ಬೇರೆ ಬೇರೆ ರಾಜ್ಯಗಳಲ್ಲಿ 14, 13, ಕೇರಳದಲ್ಲಿ 11 ಭಾಷೆ ಇದೆ, ವೆಸ್ಟ್ ಬೆಂಗಾಲಲ್ಲಿ 14 ಭಾಷೆಗಳು ಹೆಚ್ಚುವರಿ ಭಾಷೆಗಳಾಗಿದೆ. ಇಲ್ಲಿ ಹೆಚ್ಚುವರಿ ಭಾಷೆಯಾಗಿ ತಗೊಂಡ್ರೆ 8ನೇ ಪರಿಚ್ಛೇದಕ್ಕೆ ತಗೊಳ್ಳಿಕ್ಕೆ ನಮಗೆ ಅವಕಾಶ ಆಗ್ತದೆ. 8th ಶೆಡ್ಯೂಲ್ಗೆ ತಗೊಳ್ಬೋದು ಸೆಂಟ್ರಲ್ ಗೌರ್ಮೆಂಟು. ಅದಕ್ಕಾಗಿ ತಗೊಳ್ಬೇಕು ಅನ್ನೋ ವಿಚಾರವನ್ನು ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಗಳೂರಿನ ತುಳು ಸಂಘಟನೆಯವರು ಬಂದು ನನಗೆ ಬೆಂಗಳೂರಿನಲ್ಲಿ ಸನ್ಮಾನ ಮಾಡಿದರು. ಆಗ ಅವರು ನನ್ನ ಹತ್ರ ಉಲ್ಲೇಖ ಮಾಡಿದ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಸುಮಾರು 20ರಿಂದ 25 ಲಕ್ಷ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ತುಳು ಮಾತಾಡುವವರು ಬೆಂಗಳೂರಿನಲ್ಲಿದ್ದೇವೆ. ಇವತ್ತಿನವರೆಗೆ ನಮಗೆ ಸರಕಾರದಿಂದ ಯಾವುದೇ ಒಂದು 5 ಸೆನ್ಸು ಜಾಗ ಕೂಡ ನಮಗೆ ಸಿಗಲಿಲ್ಲ. ನಾವು 10 ಸಲ ನಮ್ಮ ಈ ಭಾಗದವರು ಬೇರೆ ಬೇರೆ ಪಕ್ಷದವರು ಕೂಡ ನಮ್ಮ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸಿದರು, ಮಂತ್ರಿ ಹುದ್ದೆ ಇರ್ಬೋದು, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ರು. ನಮಗೆ ತುಳುಗಾಗಿ ಒಂದು 5 ಸೆನ್ಸು ಜಾಗ ಬೆಂಗಳೂರಿನಲ್ಲಿ ಸಿಗಲಿಲ್ಲ. ನಮಗೆ ಒಂದು ತುಳು ಭವನ ಮಾಡುವ ಪರಿಕಲ್ಪನೆ ಇದೆ, ನೀವು ಅದನ್ನು ಕೂಡ ಪ್ರಸ್ತಾವ ಮಾಡಬೇಕು ಅನ್ನೋ ವಿಚಾರವನ್ನು ನನ್ನ ಗಮನಕ್ಕೆ ತಂದರು. ಆಗ ನಾನು ಹೇಳಿದೆ, ಅವರಿಗೆ ಮಾಡಬೇಕಿದ್ರೆ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ನಾವು ತುಳು ಸಂಸ್ಕೃತಿಯನ್ನು ಆಚಾರ ವಿಚಾರವನ್ನು ಇಡೀ ರಾಜ್ಯಕ್ಕೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡುವ. ಆ ಮುಖಾಂತರ ಎಲ್ಲ ಪಕ್ಷದವರನ್ನು ಕರೆದು ರಾಜಕೀಯ ರಹಿತವಾಗಿ ಕಂಬಳವನ್ನು ಬೆಂಗಳೂರಲ್ಲಿ ಮಾಡುವ ಮುಖಾಂತರ ಒಂದು ದೊಡ್ಡ
ಕಾರ್ಯಕ್ರಮವನ್ನು ಮಾಡಿ ತೋರಿಸಿ ಮುಖ್ಯಮಂತ್ರಿಯನ್ನು ಭರಿಸುವ ಆ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡಿ ನಮ್ಮ ಬೇಡಿಕೆಯನ್ನು ಮುಂದಿಡುವ ವಿಚಾರವನ್ನು ಪ್ರಸ್ತಾಪ ಮಾಡುವಾಗ ಅದಕ್ಕೆಲ್ಲ ಒಪ್ಪಿಕೊಂಡು ಅದಕ್ಕೆ ಪೂರಕವಾಗಿ ನಾವು ಕನಸಲ್ಲೂ ನೆನೆಸಿರಲಿಲ್ಲ. ನಮಗೆ 50 ಎಕರೆ ಜಾಗ ಬೆಂಗಳೂರು ಮಧ್ಯದಲ್ಲಿ ಸಿಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಫಸ್ಟಿಗೆ ಹೋಗಿ ಒಂದು ಆಲೋಚನೆ ಮಾಡಿ ಮಹಾರಾಣಿಯನ್ನು ಭೇಟಿ ಮಾಡುವ, ನಮಗೆ ಜಾಗದ ಮೇಯ್ನ್ ವಿಚಾರ ಇತ್ತು. ಮಹಾರಾಣಿಯನ್ನು ಭೇಟಿ ಮಾಡಿದ್ವಿ. ಮಹಾರಾಣಿ ಹೇಳಿದ್ರು, ಇಲ್ಲ ನಾವು ಕಂಬಳಕ್ಕೆಲ್ಲ ಜಾಗ ಕೊಡಲಿಕ್ಕೆ ಆಗೋದಿಲ್ಲ, ಅದು ನೀವು ಅಗೀತೀರಿ ಮತ್ತು ಅದು ಕೋಣಗಳಿಗೆ ಹೊಡಿತೀರಿ, ಹಿಂಸೆ ಕೊಡ್ತೀರಿ ಅಂತ ನಮಗೆ ಗೊತ್ತಿದೆ, ಆದ್ದರಿಂದ ನಾವು ಕಂಬಳಕ್ಕೆ ಜಾಗ ಕೊಡುವುದಿಲ್ಲ ಅಂತ ಹೇಳಿದ್ರು. ನಾವು ಎಲ್ಲ ವಿವರವನ್ನು ಹೇಳಿದ್ವಿ. ಸುಪ್ರೀಂ ಕೋರ್ಟಲ್ಲಿ ಹೀಗಾಗಿದೆ, ಈ ರೀತಿ ಈ ಥರ ಸಾಕ್ತೀವಿ, ವಿಡಿಯೋಗಳನ್ನೆಲ್ಲ ಅವರಿಗೆ ತೋರಿಸಿದ್ವಿ. ಅದಕ್ಕೆ ಹೇಳಿದ್ರು, ನಾವು ರಾಜಭಟ್ರು ಅಂತ ಇರ್ತಾರೆ, ನಮ್ಮ ಈ ಅರಮನೆಯಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಬೇರೆ ಹೊಸ ಕೆಲಸ ಆರಂಭ ಮಾಡಬೇಕಿದ್ರೆ ಬೋರ್ವೆಲ್ ತೆಗಿಬೇಕಿದ್ರೂ ಕೂಡ ರಾಜಭಟರ ಒಂದು ಅನುಮತಿ ಆಗಬೇಕು, ಆನಂತರ ನಾವು ಅದನ್ನು ಮಾಡುವಂಥದ್ದು. ಸೊ ನಿಮಗೆ 10 ದಿವಸ ಕಾಲಾವಕಾಶ ಕೊಡಿ, 10 ದಿವಸಗಳ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ. 10-15 ದಿವಸ ಹೋಗಿ ಭೇಟಿ ಮಾಡುವಾಗ ಪುನಃ ಅವರು ಹೇಳಿದ್ರು, ನೀವು ಕಂಬಳ ಮಾಡ್ಬೋದು, ಅದಕ್ಕೆ ಹಿಂದಿನ ಸಂಸ್ಕೃತಿ ಇದೆ, ನಮ್ಮ ರಾಜಭಟ್ರು ಇದನ್ನು ಮಾಡಬೇಕು, ಕಂಬಳ ಮಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ, ನಿಮ್ಮ ಕಂಬಳ ಮಾಡೋದಕ್ಕೆ ನಮ್ಮ ಹಸಿರು ನಿಶಾನೆ ಅಂತ ಹೇಳಿದರು. ಭಾರಿ ಸಂತೋಷ ಆಯಿತು. ಅದಕ್ಕೆ ಒಂದಷ್ಟು ಪೂರಕವಾಗಿ, ಯಾಕಂತ ಹೇಳಿದ್ರೆ ಆ ಪ್ಯಾಲೇಸಿನ ಬಾಡಿಗೆನೇ ತುಂಬ ಸಾಧಾರಣ, ಎಲ್ಲ ನಾವು ತಗೊಂಡಾಗ ಪ್ಯಾಲೇಸಿಗೆ ಬಾಡಿಗೆನೇ ಸುಮಾರು 80ರಿಂದ 90 ಲಕ್ಷ ರೂಪಾಯಿ ಆಗ್ತದೆ ಈ 3 ದಿವಸದ ಕಾರ್ಯಕ್ರಮಕ್ಕೆ. 3 ದಿವಸ ಕಾರ್ಯಕ್ರಮ ನಾವು 10 ದಿವಸ ಮೊದಲೇ ತಗೊಳ್ಬೇಕಾಗ್ತದೆ. ಅದಕ್ಕೆ ಪೆಂಡಾಲ್ ಹಾಕುವಂಥದ್ದು, ಬಾಕಿ ಕಾರ್ಯಕ್ರಮ ಎಲ್ಲ 1-2 ದಿವಸ ಬೇಗ ಬೇಗ ಮಾಡಿ ಹೋಗುವಂಥದ್ದು. ನಾವು ಈಗ ಮೊನ್ನೆಯಿಂದಲೇ ಇಡೀ ಪ್ಯಾಲೇಸ್ ಗ್ರೌಂಡ್ ನಮಗಾಗಿದೆ. ಆನಂತರ ಬಾಡಿಗೆ ವಿಚಾರವನ್ನು ಮಾತಾಡುವಾಗ ಅವರು, ನೀವು ಮಿನಿಮಮ್ ಕೊಡಿ, ಆ ಮುಖಾಂತರ ಸರ್ಕಾರದ ಆದೇಶ ಮಾಡಬೇಕು ಅನ್ನೋ ವಿಚಾರ ಮಾಡಿ ಅದನ್ನು ಕೊಡುವಂಥ ಕೆಲಸ ನಮಗೆ ಎಲ್ಲ ಹೋದಲ್ಲಿ ಎಲ್ಲ. ನಾನು ಇದು ಮುಖಸ್ಥಿತಿಗೆ ಇಲ್ಲಾಂದರೆ ಕಂಬಳ ವಿಚಾರ ನಮ್ಮ ಕ್ರೀಡೆ ಅಂತ ವಿಚಾರದಲ್ಲಿ ಹೇಳೋದು, ಎಲ್ಲಿ ಹೋದಲ್ಲಿ ಕೂಡ ಯಾರು ಮಾಡಬೇಡಿ ಅಂತ ಹೇಳಿ. ನಾವು ಅವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾವು ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬೇಕು ಅಂತ ಹೋದವರು, ನೀವು ಕಂಬಳ ಮಾಡ್ತೀರಾ, ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತೀನಿ, ಅವರೇ ಸ್ವ ಇಚ್ಛೆಯಿಂದ ಹೇಳುವಂಥದ್ದು. ನಮ್ಮ ಕಾರ್ಯಕ್ರಮಕ್ಕೆ ಪೂರಕವಾಗಿ ಎಲ್ಲ ಜನರು ಬಂದು, ಆನಂತರ ಉದ್ಯಮಿಗಳು ಅದರಲ್ಲಿ ಜೊತೆಯಲ್ಲಿ ಸೇರಿಕೊಂಡದ್ದು, ಪ್ರಕಾಶ್ ಶೆಟ್ಟಿ, ಬಂಜಾರ ಪ್ರಕಾಶ್ ಶೆಟ್ಟಿ ಇರ್ಬೋದು, ನಮಗೆ ಆರ್ಥಿಕವಾಗಿ ಕ್ರೋಢೀಕರಣಕ್ಕೆ ಸುಮಾರು ಒಂದು 10 ಕೋಟಿ ರೂಪಾಯಿಯಲ್ಲಿ ಇದರ ವೆಚ್ಚವನ್ನು ಮಾಡಿಕೊಂಡು ಈ ಕಂಬಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಒಂದು ಹಂತದ ಕರೆ ಮುಹೂರ್ತ ಮಾಡಿ ಕರೆ ಕೆಲಸವನ್ನು ನಾವು ಈಗ ಪೂರ್ತಿ ಮಾಡಿದ್ದೀವಿ. ಕೋಣೆಗಳನ್ನು ಯಾವ ರೀತಿ ಇಲ್ಲಿಂದ ಕರ್ಕೊಂಡು ಹೋಗ್ಬೋದು, 3 ಸುತ್ತಿನ ಮಾತುಕತೆ ಕೋಣೆಗಳ ಯಜಮಾನರುಗಳಿಗೆ ಎಲ್ಲ ಮಾತುಕತೆ ಮಾಡಿ ಅವ್ರದ್ದು ಕೆಲವು ಬೇಡಿಕೆಗಳಿತ್ತು. ಯಾಕಂತ ಹೇಳಿದ್ರೆ ನಮಗೆ 3-4 ದಿವಸಕ್ಕೆ ಕೋಣೆಗಳನ್ನು ಕರ್ಕೊಂಡು ಬಂದರೆ ಅದಕ್ಕೆ ವೆಚ್ಚ ಜಾಸ್ತಿ ಇದೆ. ಶುರುವಿನ ಹಂತದಲ್ಲಿ ನಾವೊಂದು ಅವರಿಗೆ ಗೌರವಧನ ಅಂದರೆ ಲಾರಿ ಬಾಡಿಗೆ ಅಂತ ಒಂದು 25,000 ರೂಪಾಯಿ ಕೋಣೆಗಳ ಯಜಮಾನರಿಗೆ ಕೊಡ್ತೀವಿ ಅಂತ ವಿಚಾರವನ್ನು ಹೇಳಿದೆ. ಈಗ ಪ್ರತಿ ಕೋಣೆಗಳ ಯಜಮಾನರಿಗೆ ಅವರಿಗೆ ದುಡ್ಡು ಕೊಟ್ಟು ನಾವು ಅವರನ್ನು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರು ಗೌರವಕ್ಕಾಗಿ ಕೋಣೆಗಳನ್ನು ಸಾಕ್ತಾರೆ. ಲಾರಿ ಬಾಡಿಗೆ ಅಂತ ನಾವು ಅವರಿಗೆ ಒಂದು 50,000 ರೂಪಾಯಿಯನ್ನು ಪ್ರತಿ ಕೋಣೆಗಳ ಯಜಮಾನರುಗಳಿಗೆ ಕೊಟ್ಟು, ಪ್ರತಿ ಕೋಣೆಗಳ ಯಜಮಾನರುಗಳಿಗೆ ಮನೆಗೆ ಹೋಗಿ ಅವರಿಗೆ ಗೌರವವಾಗಿ ಶಾಲು ಹಾಕಿ ರಿಜಿಸ್ಟ್ರೇಷನ್ ಮಾಡಿ ಪ್ರಸಾದ ಕೊಟ್ಟು ಅವರನ್ನು ರಿಜಿಸ್ಟ್ರೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. 116 ಜೊತೆ ಕೋಣೆಗಳ ಯಜಮಾನರುಗಳು ಈಗಲೇ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಹತ್ರ ಅವರ ಒಮ್ಮತವನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ನಮ್ಮ ಚಿಕ್ಕ ಚಿಕ್ಕ ಕೋಣೆಗಳ ಯಜಮಾನರುಗಳು, ಸಣ್ಣದು ನೇಗಿಳುವವರು, ನಾವು ಬರ್ತೀವಿ ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರನ್ನು ಕೂಡ ಅಲ್ಲಿ ಅಭಿಪ್ರಾಯ ಏನಿದೆ, ದೊಡ್ಡ ಜೊತೆಗಳು ಮತ್ತು ಒಂದು ಹಂತದಲ್ಲಿ ಈ ಚಿಕ್ಕ ಚಿಕ್ಕ ಕೋಣೆಗಳನ್ನು ತಂದರೆ ಜನಗಳಿಗೆ ಸ್ವಲ್ಪ ಇದಾಗ್ಬೋದು, ನಾವು 125 ಜೊತೆಗೆ ಸೀಮಿತ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ವಿ. ಆದರೂ ಇನ್ನಷ್ಟು ಜನ ನಾವು ಬರ್ತೇವೆ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಜನ ಕೂಡ ಹಾಗೆ ನಾಡಿದ್ದು 24ರಿಂದ ಹೋಗುವಂಥ ಎಲ್ಲ ಟ್ರೈನ್ಗಳು ಫುಲ್ಲಾಗಿದೆ. ಎಲ್ಲ ಬಸ್ಸುಗಳು ದಕ್ಷಿಣ ಕನ್ನಡದಿಂದ ಹೋಗುವ ಬಸ್ಸುಗಳು ಎಲ್ಲ ಆಲ್ರೆಡಿ ಬುಕ್ ಆಗಿದೆ. ಕೋಣೆಗಳ ಯಜಮಾನರುಗಳ ಜೊತೆ ನಾವು 15 ಜನರಿಗೆ ಪಾಸು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆದರೆ ಎಲ್ಲ ಕೋಣೆಗಳ ಯಜಮಾನರುಗಳು ನಮಗೆ 25 ಜನ ಬೇಕು, ಹೆಚ್ಚುವರಿ ಜನಗಳು ಬರ್ತಾರೆ ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಸುಮಾರು ದಿವಸಕ್ಕೆ 5,000 ಜನರಿಗೆ ಸಪರೇಟ್ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಯಾಕಂತ ಹೇಳಿದ್ರೆ 125 ಜೊತೆ ಕೋಣ ಇಂಟು 25 ಜನ ಆದರೆ 2,500 ಜನ ಅವ್ರದ್ದೇ ಆಯಿತು. ಆನಂತರ ನಮ್ಮ ವಾಲಂಟಿಯರ್ಸ್ಗೆಲ್ಲ ಸೇರಿ ಊಟದ ವ್ಯವಸ್ಥೆಗೆ 5,000 ಜನರನ್ನು ನಾವು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ.
ಸ್ಟಾಲು ಮತ್ತು ಬಾಕಿದನ್ನು ಎಲ್ಲ ಸುಮಾರು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಸ್ಟಾಲು ಅಂದರೆ ಕೊರಿಯನ್ ಸ್ಟೈಲಲ್ಲಿ ಸ್ಟಾಲ್ಗಳೆಲ್ಲ ಮಾಡ್ತೇವೆ. ಆ ಮಾಡಲಿಕ್ಕೆ ಸುಮಾರು 2.5 ಕೋಟಿ ರೂಪಾಯಿ ಖರ್ಚಿದೆ ಬರೀ ಸ್ಟಾಲ್ ಮಾಡಲಿಕ್ಕೆ. ಅದರಲ್ಲೂ ಕೂಡ ಒಂದು 3-3.5 ಕೋಟಿ ರೂಪಾಯಿಗೆ ಬೇರೆ ಬೇರೆ ಸ್ಟಾಲ್ ಮಾಡೋರು ಬೇರೆ ಬೇರೆ ಭಾಗದಿಂದ ಬರ್ತಾಯಿದ್ದಾರೆ. ನಾರ್ತ್ ಕರ್ನಾಟಕದಿಂದ ಅವರ ಫುಡ್ಡನ್ನು ಕೂಡ ನಾವು ಕೌಂಟ್ರಲ್ಲಿ ಮಾಡ್ತೀವಿ ಅಂತ ಜನಗಳು 5 ಲಕ್ಷ 6 ಲಕ್ಷ ರೂಪಾಯಿ ಕೊಟ್ಟು ಕೌಂಟ್ರನ್ನು ತಗೊಳ್ಳಿಕ್ಕೆ ಜನಗಳು ಬರ್ತಾಯಿದ್ದಾರೆ. ಈಗಲೇ ಕರೆಯ ಒಂದು ಹಂತದ ಕೆಲಸಗಳಾಗಿದೆ. ದಿವಸಾಲು ಬೆಳಗಿಂದ ಸಾಯಂಕಾಲ ನೋಡಿದರೆ ಕನಿಷ್ಠ 1,500-2 ಸಾವಿರ ಜನ ಬ್ಯಾಂಗ್ಳೂರಿನವರು ಕರೆ ನೋಡಲಿಕ್ಕೆ ಬರ್ತಾಯಿದ್ದಾರೆ. ಈಗ ನೋಡಿದರೆ ನಾವು ಈಗಲೇ ಅಲ್ಲಿ ಕಚೇರಿಯನ್ನು ಆ ಗ್ರೌಂಡಿನಲ್ಲಿ ಕಚೇರಿಯನ್ನು ಮಾಡಿದ್ದೇವೆ. ಕಚೇರಿ ಅಂತ ಹೇಳಿದ್ರೆ ಅಲ್ಲಿ ಬೆಳಗಿಂದ ಚಹಾ ತಿಂಡಿಯಿಂದ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೆ ಊಟದವರೆಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿ ನಿರಂತರ ಕಾರ್ಯಾಲಯ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಹಾಲಿವುಡ್ಡು ನಾವು ಯಾವ ರೀತಿ ಕಂಬಳವನ್ನು ಮಾಡಲಿಕ್ಕೆ ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದು ಕಂಬಳದ ಸ್ಟೇಜ್ ಇರ್ತದೆ, ಅದರಲ್ಲಿ ವ್ಯವಸ್ಥಿತ ರೀತಿಯ ಗ್ಯಾಲರಿಗಳನ್ನು ಮಾಡ್ತಾಯಿದ್ದೇವೆ. ಯಾಕಂತ ಹೇಳಿದ್ರೆ ಕೆಲವು ದಾನಿಗಳು VVIPಗಳು ಅವರ ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. IAS ಅಧಿಕಾರಿಗಳು IPS ಅಧಿಕಾರಿಗಳು ಅವರ ಕುಟುಂಬ ಸಮೇತ ಬಂದು ನಮಗೆ ಕೊಡಬೇಕು ಅಂತ ಸುಮಾರು ವಿಧಾನಸೌಧದಲ್ಲ ಸೀನಿಯರ್ IAS ಆಫೀಸರ್ಸು ಒಂದು 40 ಜನ ಇವಾಗಲೇ ನಮ್ಮ ಹತ್ರ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಬೇಕಿದ್ರೆ 5 ಲಕ್ಷ ರೂಪಾಯಿ ಕೊಡ್ತೇವೆ, ನಮಗೆ ಒಂದು ಕೊರಿಯನ್ ಕ್ಯಾಬಿನ್ ಮಾಡಿಕೊಡಿ, ನಮ್ಮ ಫ್ಯಾಮಿಲಿ ಸಮೇತ ನಾವು ಬಂದು ಕಮಲವನ್ನು ನೋಡ್ತೇವೆ ಅನ್ನೋ ವಿಚಾರವನ್ನು ನನ್ನ ಹತ್ರ ಹೇಳಿದ್ದಾರೆ. ಅದೇ ನಾವು ಯಾರ ಹತ್ರ ಕಮಲ ನೋಡಲಿಕ್ಕೆ ದುಡ್ಡು ಇವತ್ತಿನವರೆಗೆ ಅವ್ರ ಹತ್ರ ಆ ರೀತಿ ಕಮರ್ಷಿಯಲ್ ಮಾಡಲಿಕ್ಕೆ ನಾವು ಅದನ್ನು ಹೊರಡುವುದಿಲ್ಲ. ಅದು ಫ್ರೀಯಾಗಿ ತೋರಿಸಬೇಕು, ಇಷ್ಟುವರೆಗೆ ಎಲ್ಲರೂ ಬಂದು ನೋಡಬೇಕು. ನಾವು 1,000 ರೂಪಾಯಿ ಟಿಕೆಟ್ ಮಾಡಿದರೆ ಒಂದು 10 ಕೋಟಿ ಮಾಡ್ಬೋದು. ಗ್ಯಾಲರಿ ಮಾಡಿ 1,000 ರೂಪಾಯಿ ಟಿಕೆಟ್ ಮಾಡಿ ಇವತ್ತು ಆನ್ಲೈನಲ್ಲಿ ಸೇರ್ ಮಾಡಿದರೆ 10 ಕೋಟಿ ರೂಪಾಯಿ ಕಲೆಕ್ಷನ್ಗಳನ್ನು ಮಾಡ್ಬೋದು. ಆ ರೀತಿಯ ಒಂದು ಇಂಟ್ರೆಸ್ಟ್ ಜನಗಳಿಗಿದೆ. ಮಾರಬೇಕು, ಕೌಂಟ್ರ್ ಇಡಬೇಕಂತ ಇಲ್ಲ, ವ್ಯವಸ್ಥಿತ ರೀತಿಯಾಗಿ ಮಾಡಿಕೊಟ್ರೆ ಸಾಕು. ನಮಗೆ ನಾವು 2 ದಿವಸವೂ ಕಂಬಳ ನೋಡ್ತೀವಿ, ಕೊರಿಯನ್ ಕ್ಯಾಬಿನ್ ಮಾಡಿಕೊಡಿ, ನಮಗೆ ಊಟ ತಿಂಡಿಗಳ ವ್ಯವಸ್ಥೆ, ಕ್ರಿಕೆಟ್ 1 ಡೇ ಮ್ಯಾಚ್ ಕ್ರಿಕೆಟ್ ನೋಡ್ತಾರೆ ನೋಡಿ, ಆ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಡಿ, ನಾವು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಜನಗಳು ನಮಗೆ ಸಜೆಷನ್ಗಳನ್ನು ಕೊಡ್ತಾಯಿದ್ದಾರೆ. NDTV ಮತ್ತು ನಮ್ಮ ಸ್ಟಾರ್ ಸ್ಪೋರ್ಟ್ಸು ಯಾವ ರೀತಿ 1 ಡೇ ಮ್ಯಾಚುಗಳನ್ನು ಕಬಡ್ಡಿ ಮ್ಯಾಚುಗಳನ್ನೆಲ್ಲ ಮಾಡ್ತಾರೆ, ಅವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿ ಟೋಟಲ್ ಗೇಮನ್ನು ನಮಗೆ ಕೊಡಿ, ನಾವು ಆಯೋಜನೆ ಮಾಡ್ತೀವಿ. ನಾವು 30,000 ಜನರಿಗೆ ರಿಸ್ಟ್ರಿಕ್ಷನ್ ಮಾಡ್ತೀವಿ, ಆನ್ಲೈನಲ್ಲಿ ಟಿಕೆಟ್ ಮಾಡ್ತೀವಿ, ನಮಗೆ ಬಿಟ್ಟು ಬಿಡಿ, ನಿಮಗೆ ಖರ್ಚು ಎಷ್ಟು ಕೊಡಬೇಕು ಅದನ್ನು ನಾವು ಕೊಡ್ತೀವಿ ಅನ್ನೋ ವಿಚಾರವನ್ನು ಕೂಡ ನಮ್ಮ ಗಮನಕ್ಕೆ ತಂದು ನಮ್ಮ ಹಿಂದೆ ಬಂದಿದ್ದಾರೆ. ನಾವು ಅದನ್ನು ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಈ ತುಳುನಾಡ ಕ್ರೀಡೆ ಇದು ದುಡ್ಡು ಮಾಡಲಿಕ್ಕೆ ಅಂತ ನಾವು ಅದನ್ನು ದುಡ್ಡು ಮಾಡುವಂಥ ಪ್ರಶ್ನೆ ಅಲ್ಲ. ನಮ್ಮಲ್ಲಿರುವ ವಿಚಾರ ಅದನ್ನೆಲ್ಲರೂ ನೋಡಬೇಕು. ಈಗ ಕಾಂತಾರ ಸಿನಿಮಾ ಬಂದ ನಂತರ ಅದಕ್ಕೆ ಇನ್ನಷ್ಟು ಜನ ಕಂಬಳ ಅಂತ ಹೇಳಿದ್ರೆ ಕಾಂತಾರ ಅಂತ ಹೇಳುವರು, ಅಲ್ಲಿ ಬರುವಾಗ ನಾವು ಗ್ರೌಂಡಲ್ಲಿ ನೋಡುವಂಥದ್ದು ಆ ರೀತಿಯಾಗಿದೆ. ಜೊತೆಯಲ್ಲಿ ಕಾಂತಾರ 2 ಸಿನಿಮಾ ಮಾಡುವವರು ಕೂಡ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ನಮ್ಮಿಂದ ಏನಾಗಬೇಕು, ಹೋಲ್ ಈವೆಂಟನ್ನು ನಮಗೆ ಕೊಡಿ, ಕಾಂತಾರ 2ಗೆ ಕೊಡಿ ಅಂತ. ನಾವೊಂದು 3-4 ಜನರಿಗೆ ಅವಕಾಶವನ್ನು ಕಲ್ಪಿಸಿದ್ವಿ. ಭೀಮಾ ಗೋಲ್ಡು, ಆಭರಣ ಗೋಲ್ಡು ಮತ್ತು ಕಾಂತಾರ 2ಗೆ ಬೇಕಿದ್ರೆ ಕೊಡ್ತೀವಿ. ನಮಗೆ ಟೋಟಲ್ ಖರ್ಚನ್ನು ಯಾರು ಭರಿಸ್ತಾರೆ ಅವರಿಗೆ ಆ ಈವೆಂಟನ್ನು ಅವರ ಹೆಸರಲ್ಲಿ ಮಾಡುವಂಥ ವಿಚಾರಗಳನ್ನು ಮಾಡಿದ್ದೀವಿ. ಒಟ್ಟಿನಲ್ಲಿ ಬಾಲಿವುಡ್, ಹಾಲಿವುಡ್, ಐಶ್ವರ್ಯ ರೈಯನ್ನು ಕೂಡ ನಾವು ಸಂಪರ್ಕ ಮಾಡಿದ್ದೀವಿ. ಅವರು ಅದಕ್ಕೆ ಅನುಮತಿ ಇನ್ನೂ ಬಂದಿಲ್ಲ. ಸುನಿಲ್ ಶೆಟ್ಟಿ ಇದ್ದಾರೆ, ಶಿಲ್ಪಾ ಶೆಟ್ಟಿ ಒಪ್ಪಿಕೊಂಡಿದ್ದಾರೆ, ಆನಂತರ ಅನುಷ್ಕಾ ಶೆಟ್ಟಿ ಉದ್ಘಾಟನೆ ಮಾಡ್ತಾರೆ, ಆನಂತರ ರಜನಿಕಾಂತ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸಿಕ್ಕಿದೆ. 100% ನಾನು ಬರ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆನಂತರ ಕರ್ನಾಟಕದ ಎಲ್ಲ ನಟರು, ನೀವು ಯಶ್ ಇರ್ಬೋದು, ದರ್ಶನ್ ಇರ್ಬೋದು, ಯಶ್ ಅವರೇ ನಾನು ಅವ್ರದ್ದು ಲಂಡನ್ನಲ್ಲಿ ಒಂದು ಶೂಟಿಂಗ್ ಇದೆ, ಆ ಶೂಟಿಂಗನ್ನು ಪೋಸ್ಟ್ಪೋನ್ ಮಾಡಿ ನಾನು ಬರ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆನಂತರ ಕ್ರಿಕೆಟ್ ಪೂಜಾರ್ ಅಂತ ಒಬ್ಬರು ನಮ್ಮ ದಕ್ಷಿಣ ಕನ್ನಡದವರು ಕ್ರಿಕೆಟರ್ KL ರಾಹುಲ್, ಅವರು ನಮ್ಮ ಪ್ರಕಾಶ್ ಶೆಟ್ಟಿಯನ್ನು ಸಂಪರ್ಕ ಮಾಡಿ ನೀವು ಕಂಬಳ ಮಾಡ್ತಾಯಿದ್ದೀರಂತೆಲ್ಲ, ನಾನು ಈ ಕಂಬಳದಲ್ಲಿ ಭಾಗವಹಿಸ್ತೀನಿ ಅನ್ನೋ ವಿಚಾರವನ್ನು ಕೂಡ ಅವರೇ ನಮಗೆ ತಿಳಿಸುವಂಥದ್ದು ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಆ್ಯಕ್ಟರ್ಸು ಇದಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರ ಎಲ್ಲ ಡೇಟ್ಸ್ಗಳನ್ನು ನಾವು ಆಲ್ರೆಡಿ ಫಿಕ್ಸ್ ಮಾಡಿದ್ವಿ. 3 ಗೇಟುಗಳನ್ನು, 2 ಸಾರ್ವಜನಿಕರಿಗೆ ಬರಲಿಕ್ಕೆ 2 ಗೇಟುಗಳನ್ನು, ಎಲ್ಲಿ ಓವರ್ ಕ್ರೌಡ್ ಆಗಬಾರ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರ್ತಿ ಸರ್ವೆ ಮಾಡಿ ಯಾವ ರೀತಿ ಜನಗಳು ಹೋಗ್ಬೋದು ಬರ್ಬೋದು. ಯಾಕಂತ ಹೇಳಿದ್ರೆ 7 ರಿಂದ 8 ಲಕ್ಷ ಜನ
ಈ 48 ಗಂಟೆಯಲ್ಲಿ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬರುವ ಅಂದಾಜು ಪೊಲೀಸ್ ಡಿಪಾರ್ಟ್ಮೆಂಟನ್ನವರ ಮಾಹಿತಿ ಪ್ರಕಾರ ಇದೆ. 48 ಅವರ್ಸಲ್ಲಿ ಇಷ್ಟು ವರ್ಷದಲ್ಲಿ ದಾಖಲೆ ಇರುವಂಥದ್ದು. ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ಬ್ಯಾಂಗ್ಳೂರಲ್ಲಿ ಯಾವುದೇ ಕಾರ್ಯಕ್ರಮ ಆದರೆ 60,000ದಿಂದ 75,000ವರೆಗೆ ಮಾತ್ರ ಎಟ್ ಎ ಟೈಮ್ ಇಷ್ಟಿನವರೆಗೆ ದಾಖಲೆ ಇರುವಂಥದ್ದು. ಸೊ ಈ 6-7 ಲಕ್ಷ ಅಂತ ಹೇಳಿದ್ರೆ ಕೆಲವು ಪೀಕ್ ಅವರ್ಸಲ್ಲಿ ಇದು 1 ಲಕ್ಷ ಮೀರಬಹುದು ಅನ್ನುವ ದೃಷ್ಟಿಕೋನ ಇಟ್ಕೊಂಡು 2-3 ಗೇಟ್ಗಳನ್ನು ಕೂಡ ಎಮರ್ಜೆನ್ಸಿ ಗೇಟ್ಗಳನ್ನು ಓಪನ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಕಾಂಪೌಂಡನ್ನು ತೆಗೆದು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. VVIPಗಳಿಗೆ ಬರಲಿಕ್ಕೆ ಸಪರೇಟ್ ಗೇಟುಗಳನ್ನು ಮಾಡಲಿಕ್ಕೆ, VIPಗಳಿಗೆ ಸಪರೇಟ್ ಗೇಟುಗಳನ್ನು, ಆನಂತರ ಈ ಏನಾದರೂ ಡೋನರ್ಸ್ ಯಾರಿದ್ದಾರೆ ಅವರಿಗೆ ಸಪರೇಟ್ ಗೇಟುಗಳು, ಜನರಲ್ ಪಬ್ಲಿಕ್ಕಿಗೆ ಬರಲಿಕ್ಕೆ 1-2 ಹಾಲ್ಗಳನ್ನು ಬುಕ್ ಮಾಡಿ ಗಾಯತ್ರಿ ಗೇಟ್ ನಂಬರ್ 5 ನಾವು ಜನಗಳಿಗೆ ಎಂಟ್ರಿ ಕೊಟ್ಟು, ಆ ಕಡೆ ಸುಮಾರು 8,000 ಕಾರ್ ಪಾರ್ಕ್ ಮಾಡುವಂಥ ಜಾಗವನ್ನು ತಗೊಂಡಿದ್ವಿ. ಅಲ್ಲಿಂದ ಜನ ನಡ್ಕೊಂಡು ಬರುವಾಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಕಾರು ಮತ್ತು 2 ವೀಲರ್ ಪಾರ್ಕ್ ಮಾಡಿ 8,000 ಕಾರನ್ನು ಪಾರ್ಕ್ ಮಾಡ್ಬೋದು. ಅಲ್ಲಿ ಮಾಡಿ ಆ ಜಾಗವನ್ನು ನಾವು ಪಾರ್ಕಿಂಗ್ ಆಗಿ ತಗೊಂಡಿದ್ದೀವಿ. ಟೋಟಲ್ ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ 100ರಿಂದ ಮೇಲ್ಪಟ್ಟು ಜೊತೆ ಕೋಣೆಗಳು ಅಲ್ಲಿ ಬರಬೇಕು. ಆನಂತರ ಜನಗಳು ಯಾರು ಅಲ್ಲಿ ರಶ್ ಇದೆ ನೋಡಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರ ಗೊಂದಲ ಆಗಬಾರ್ದು. ಅವ್ರು ಬರುವಾಗಲೇ ಅಲ್ಲಿ ಹೋಗಬಾರ್ದಪ್ಪ ಅಲ್ಲಿ ರಶ್ ಇದೆ ಅಂತೆ ಆಗೋದಿಲ್ಲ ಅಂತೆ ಆ ವಿಚಾರಗಳು ಬರಬಾರ್ದು. ಅತಿಥಿಗಳು ಯಾರೆಲ್ಲ ಬರ್ತಾರೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿ ಅತಿಥಿ ಸತ್ಕಾರ ಮಾಡಬೇಕು. ಆನಂತರ ನಮ್ಮ ಈ ಸಂಸ್ಕೃತಿ ಆಚಾರ ವಿಚಾರ ಇಲ್ಲಿನ ತಿಂಡಿ ತಿನಿಸುಗಳು ಏನಿದೆ ಇನ್ಕ್ಲೂಡಿಂಗ್ ಹಲಸಿನಕಾಯಿ ಹಪ್ಪಳದಿಂದ ಹಿಡಿದು ಉಪ್ಪಿನಕಾಯಿಯಿಂದ ಹಿಡಿದು ಆ ತಂಡಗಳಿಗೆಲ್ಲ ಕೆಲವರಿಗೆಲ್ಲ ಇಕನಾಮಿಕಲಿ ವಯಬಿಲಿಟಿ ಇಲ್ಲ ಅಂದರೆ ದುಡ್ಡು ಕೊಟ್ಟು ಸ್ಟಾಲ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥವರಿಗೆ ನಾವು ಬೇರೆಯೇ ವಿಚಾರವಾಗಿ ಅವರಿಗೆ ಫ್ರೀಯಾಗಿ ಸ್ಟಾಲ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಅವರ ಐಟಮ್ಗಳನ್ನು ಅಲ್ಲಿ ತೋರಿಸುವಂಥ ಜನಗಳಿಗೆ ತೋರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಕರಕುಶಲ ಎಕ್ಸಿಬಿಷನ್ ಮಾಡ್ತೀವಿ. 2 ಸ್ಟೇಜ್ಗಳಿರ್ತದೆ. ಒಂದು ಸ್ಟೇಜಿನಲ್ಲಿ ಕಂಬಳದ ಕಾರ್ಯಕ್ರಮ ನಡೆದ್ರೆ ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ನಿಮ್ಮ ಫಿಲ್ಮ್ ಸ್ಟಾರ್ಗಳು ಬಾಕಿ ಅವ್ರದ್ದೆಲ್ಲ ಕಾರ್ಯಕ್ರಮಗಳು ನಿರಂತರ ರಾತ್ರಿ ಹಗಲು ಅದರಲ್ಲಿ ನಡೀತಾ ಇದ್ದಾರೆ. ಒಂದೇ ಆಗದ ಥರ ಏನೇ ಬೇರೆ ಡೈರೆಕ್ಷನಲ್ಲಿ ಮಾಡಿ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟಿನವರಿಗೆ ಇದನ್ನೆಲ್ಲ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸುಮಾರು 250 ಸ್ಟಾಲ್ಗಳು ಇದರಲ್ಲಿ ಭಾಗವಹಿಸ್ತಾರೆ. ತುಂಬ ಜನ ಉದ್ಯಮಿಗಳು, ಗೋಲ್ಡ್ ಮರ್ಚೆಂಟ್ಸು, ರಿಯಲ್ ಎಸ್ಟೇಟ್ನವರು ಬಾಕಿದೆಲ್ಲ ಆಸಕ್ತಿಯನ್ನು ತೋರಿಸಿದ್ದಾರೆ. ಒಟ್ಟಿನಲ್ಲಿ ಆ ರೀತಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯೋಜನೆಯನ್ನು ಮಾಡಿದ್ದೀವಿ. ಬಹುಶಃ ಕಂಬಳವನ್ನು ಉಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸುವುದು ನಾವು ಲೀಗಲಿ ಫೈಟ್ ಮಾಡಿದರೂ ಬಾಕಿದ್ದು ಮಾಡಿದರೂ ಯಾವುದೇ ಒಂದು ಕ್ರೀಡೆ ಇವತ್ತು ರಾಜಕೀಯ ರಹಿತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಅದು ಕಂಬಳ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದಕ್ಕೆ ಯೂನಿವರ್ಸಲ್ ಸಪೋರ್ಟ್, ಅದರಲ್ಲೂ ಮಾಧ್ಯಮದವರು ಇದನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸಹಕಾರ ಮಾಡಿದವರು ಅಂತ ಹೇಳಿದ್ರೆ 60% ಮಾಧ್ಯಮದವರು ಅಂತ ಹೇಳ್ಬೋದು. ಹಿಸ್ಟ್ರಿಯಲ್ಲಿ ಯಾವುದೇ ಒಂದು ಕ್ರೀಡೆ ಯಾವ ಪಕ್ಷವನ್ನು ವಿರೋಧ ಪಡಿಸದೆ ಆರ್ಡಿನೆನ್ಸ್ ಆಗಿ ನಮ್ಮ ರಾಷ್ಟ್ರಪತಿಯವರ ಅಂಕಿತ ಆಗಿ ಬಂದಿದೆ ಅಂತ ಹೇಳಿದ್ರೆ ಅದು ಕಂಬಳ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂತ ಹೇಳಿದ್ರೆ ಬೇರೆ ಯಾವುದು ಇವತ್ತಿನವರೆಗೆ ಆ ರೀತಿ ಆಗಿಲ್ಲ. ಈ ಕಂಬಳದ ಬಗ್ಗೆ ಯಾರೂ ಅಪಸ್ವರನೂ ಎತ್ತುವುದಿಲ್ಲ. ಎಲ್ಲ ಸುದ್ದಿಯಿಂದ ಮನೆ ಒಳಗೆ ಹೇಳಬೇಕಾದ್ರೆ ಎಲ್ಲಾದರೂ ಹೊರಗೆ ಮಾತಾಡಿಬಿಟ್ರೆ ಅವನಿಗೆ ಉಲ್ಟೆ ಬಿದ್ದು ಬಿಡ್ತಾರೆ. ನೋಡಿ, ಯಾವುದೇ ಒಂದು ಗೇಮ್ ಮಾಡುವಾಗ ಎಷ್ಟು ಜನ ಅದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ, ಅಪಸ್ವರಗಳು ಇರ್ತದೆ. ಆದರೆ ಇದರಲ್ಲಿ ಕಂಬಳ ಅಂತಾರೆ ಎಲ್ಲಾದರೂ ನಾವು ರಾಜ್ಯಕ್ಕೇದವರು ಮಾತಾಡಿದರೂ ಅವರ ಮೇಲೆ ಸವಾರಿ ಆಗಿಬಿಡ್ತದೆ. ಹಾಗೆ ನಮ್ಮ ಕೈಯಲ್ಲಿ ನಾವು ಎಲ್ರಿಗೂ ಹೇಳೋದು ಏನಂತ ಹೇಳಿದ್ರೆ ಇದು ದಕ್ಷಿಣ ಕನ್ನಡ ಉಡುಪಿಯವರ ಒಂದು ಪ್ರತಿಷ್ಠೆಯ ವಿಚಾರ. ನಮ್ಮ ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ತೋರಿಸುವಂಥ ಕೆಲಸ. ಇವತ್ತು ಬೇರೆ ಬೇರೆ ದೇಶದ ಎಲ್ಲ ಕಡೆಗಳಲ್ಲೂ ಅಲ್ಲಲ್ಲೂ ಮೀಟಿಂಗ್ ಮಾಡಲಿಕ್ಕೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಡೆಲ್ಲಿಯಲ್ಲಿ ಮೀಟಿಂಗ್ ಆಗಿದೆ, ಬೇರೆ ಬೇರೆ ಕಡೆ ಅಲ್ಲಿ ತುಳು ಸಂಘಟನೆಗಳು ಅದನ್ನು ಮೀಟಿಂಗ್ ಮಾಡುವ ಮುಖಾಂತರ ಜನಗಳಿಗೆ ಅವೇರ್ನೆಸ್ ಮಾಡಿ ಅಲ್ಲಿಯೂ ಕೂಡ ಕೆಲವರು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಕೋಣೆಗಳನ್ನು ಇಲ್ಲಿಂದ ಕರ್ಕೊಂಡು ಹೋಗುವಾಗ ಕೋಣೆಗಳ ಯಜಮಾನರು ನಿಮಗೆ ಗೊತ್ತಿರ್ಬೋದು, ಅವರಿಗೆ ಕುಡಿಲಿಕ್ಕೆ ನೀರು ಕೇಳಿಲ್ಲ. ಅವರು ನಮ್ಮ ಹತ್ರ ವಿನಂತಿ ಮಾಡಿದೆ ಅಂದರೆ ನಮಗೆ 6ರಿಂದ 7 ಟ್ಯಾಂಕರ್ ನೀರು ಬೇಕು, ಈ ಕೋಣೆಗಳಿಗೆ ಕುಡಿಲಿಕ್ಕೆ ನೀರನ್ನು ನೀವು ಇಲ್ಲಿಂದ ತಗೊಂಡು ಹೋಗಬೇಕು ಅಂತ. ನಾವು ಅದಕ್ಕೆ ಅವ್ರಿಗೆ ಹೇಳಿದ್ವಿ, ನಿಮಗೆ ಮಿನರಲ್ ವಾಟರ್ ಕೊಡ್ತೀವಿ, ಯಾಕೆ ನೀವು ಇಲ್ಲಿಂದ ನೀರು ತಗೊಂಡು ಹೋಗಬೇಕು ಅಂತ. ಅವರಿಗೆ ಮಿನರಲ್ ವಾಟರ್ ಬೇಡ ಅಂತ, ಅವ್ರಿಗೆ ದಕ್ಷಿಣ ಕನ್ನಡದ ನೀರೇ ಅಲ್ಲಿ ಕೋಣೆಗಳಿಗೆ ಕುಡಿಲಿಕ್ಕೆ ಬೇಕು, ಅದನ್ನು ಕೊಡಬೇಕು ಅನ್ನೋ ವಿಚಾರವನ್ನು ವಿನಂತಿಯನ್ನು ಮಾಡಿದ್ದಾರೆ. ಅವರಿಗೆ ಮಲಗಲಿಕ್ಕೆ ಅವರಿಗೆ ಆಹಾರದ ವಿಚಾರ ಬಗ್ಗೆ ಹೇಳಿಲ್ಲ.
ಅದು ಕೋಣಗಳಿಗೆ ಕುಡಿಯಲಿಕ್ಕೆ ನೀರು, ಯಾಕಂತ ಹೇಳಿದ್ರೆ ಜ್ವರ ಮತ್ತು ನೀರು ಚೇಂಜ್ ಆದರೆ ಲೂಸ್ ಮೋಷನ್ ಮತ್ತು ಜ್ವರ ಆದರೆ ಕೋಣಗಳನ್ನು ಓಡಿಸ್ಲಿಕ್ಕೆ ಕಷ್ಟ ಆಗ್ತದೆ ವಿಚಾರವನ್ನು ಹೇಳಿದ್ದಾರೆ. ಅದನ್ನು ಕೂಡ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಸುಮಾರು 125 ಕೋಣೆಗಳನ್ನು ಒಂದೇ ಸಮಯದಲ್ಲಿ ಉಪ್ಪಿನಂಗಡಿಯಿಂದ ಬೀಳ್ಕೊಡುಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದರ ಜೊತೆ ವೆಟರ್ನರಿ ಡಿಪಾರ್ಟ್ಮೆಂಟಿನವ್ರದ್ದು ಆ್ಯಂಬುಲೆನ್ಸು, ಡಾಕ್ಟರ್ಸ್ ಎಲ್ಲ ಬರ್ತಾರೆ, ಪೊಲೀಸ್ ಪ್ರೋಟೋಕಾಲ್ ಕೊಡ್ತಾರೆ. ಹಾಸನದಲ್ಲಿ ಹೋಗಿ ಅವರು ತಂಗಿ ಅವರಿಗೆ ಅಲ್ಲಿ ಒಂದು ಕೋಣೆಗಳಿಗೆ 2 ಗಂಟೆ 3 ಗಂಟೆ ರೆಸ್ಟನ್ನು ಕೊಡ್ತೇವೆ. ಆನಂತರ ಪುನಃ ಅಲ್ಲಿ ಹಾಸನದ ಎಲ್ಲ ಸಂಘಟನೆಯವರು ಅವರನ್ನು ಸ್ವಾಗತ ಮಾಡುವಂಥದ್ದು. ಆನಂತರ ಚನ್ನಪಟ್ಟಣ ಬೇರೆ ಬೇರೆ ತಾಲೂಕುಗಳಿಗೆ ಹೋಗುವಾಗ ತಾಲೂಕು ವಯಸ್ಸು ಎಲ್ಲ ತುಳು ಸಂಘಟನೆಯವರು ಮತ್ತು ಅಲ್ಲಿ ಲೋಕಲ್ನವರು ಅವರನ್ನು ಸ್ವಾಗತ ಮಾಡುವಂಥದ್ದು. ಸುಮಾರು 9 ಗಂಟೆಗೆ ಅವರು ನೆಲಮಂಗಲ ತಲುಪಿ ಅಲ್ಲೊಬ್ಬರು ಉದ್ಯಮಿ ಇದ್ದಾರೆ ಮಂಗಳೂರಿನವರು, ಅವರು ಕೂಡ ನಾನು ಎಲ್ಲ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದಾರೆ. ಅಲ್ಲಿ ಬಂದ ಕೂಡಲೇ ಅವರಿಗೆ ಊಟ ಉಪಚಾರ ತಿಂಡಿ ಅವರನ್ನು ಸ್ವಾಗತ ಮಾಡೋದು ಅವರೇ ಸ್ವಂತ ನೆಲೆಯಲ್ಲಿ ನಾನೇ ಮಾಡ್ತೀನಿ, ಅದನ್ನು ನನಗೆ ಜವಾಬ್ದಾರಿಯನ್ನು ಕೊಡಿ ಅನ್ನೋ ವಿಚಾರವನ್ನು ಅಂದರೆ ನಮಗೆ ಎಲ್ಲ ಕಡೆಯಿಂದ ಸಹಕಾರ ಸಿಗ್ತದೆ. ಅಲ್ಲಿ ನಾವು 9:30-10 ಗಂಟೆಗೆ ನಾವು ಈ 125 ಕೋಣೆಗಳ ಯಜಮಾನರುಗಳು ಲಾರಿಯಲ್ಲಿ ಸಿಟಿಗೆ ಎಂಟ್ರಿ ಆಗ್ತೇವೆ. ಸಾಧಾರಣ 10-10:30-11 ಗಂಟೆಗೆ ನಾವು ಅವರನ್ನು ಮೈದಾನದಲ್ಲಿ ನಮ್ಮ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅವರನ್ನು ಸ್ವಾಗತ ಮಾಡ್ತೀವಿ. 125 ಕೋಣೆಗಳ ಯಜಮಾನರುಗಳಿಗೂ ಸಪರೇಟ್ ಕೌಂಟ್ರ್ಗಳನ್ನು ಮಾಡಿದ್ದೀವಿ ಅವರಿಗೆ ವ್ಯವಸ್ಥಿತವಾಗಿ ನಿಲ್ಲಲಿಕ್ಕೆ. ಕೋಣೆಗಳ ಯಜಮಾನರುಗಳಿಗೆ ಸಪರೇಟ್ ರೂಮನ್ನು ಹಾಲನ್ನು ಬುಕ್ ಮಾಡಿ ಅದರಲ್ಲಿ ಕೌಂಟ್ರ್ ಮಾಡಿ ಅವರಿಗೆ ಸಪ್ರೇಟ್ ರೂಮು ಎಲ್ಲ ವ್ಯವಸ್ಥೆ ಇನ್ಕ್ಲೂಡಿಂಗ್ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಬಾಕಿದ್ದು ಎಲ್ಲ ವ್ಯವಸ್ಥೆಗಳು, ನೀರಿನ ವ್ಯವಸ್ಥೆಗಳು, ಟಾಯ್ಲೆಟು, ವಾಶ್ರೂಮ್ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡುವಂಥದ್ದು ವಿಚಾರಗಳನ್ನೆಲ್ಲ ಡಿಸೈನ್ ಮಾಡಿ ಇಟ್ಟಿದ್ದೀವಿ. ಒಟ್ಟಿನಲ್ಲಿ ಕಂಬಳವನ್ನು ನೀವೆಲ್ಲ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ವಿ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.